ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಕೀರ್ತಿ. ಕ್ರಿಸ್ಮಸ್ ಬಂತು ಅಂತ ಹೇಳಿದ ತಕ್ಷಣ ಒಂದು ರೀತಿಯ ಜೋಶ್, ಅದ್ರ ಜೊತೆಗೆ ಖುಷಿ, ಹಾಗೆ ಸಿಹಿ ತಿನಿಸು ತಿನ್ಬೋದು ಅನ್ನುವಂತಹ ಒಂದು ಆಸೆ ಕೂಡ. ಕ್ರಿಸ್ಮಸ್ ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲೂ ಒಂದು ಹೊಸ ಹುರುಪನ್ನು, ಜೋಶನ್ನು ಅಥವಾ ಉಲ್ಲಾಸವನ್ನು ತಂದುಕೊಡುತ್ತೆ. ಇದು ಕ್ರಿಸ್ಮಸ್ನ ಸ್ಪೆಷಲ್. ಸೊ ಕ್ರಿಸ್ಮಸ್ ಬಂದ ತಕ್ಷಣ ಕೇವಲ ಕ್ರಿಶ್ಚಿಯನ್ಸ್ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕೂಡ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇದು ಸಿಹಿ ಹಂಚುವಂತಹ ಹಬ್ಬ, ಅದ್ರ ಜೊತೆಗೆ ಖುಷಿ ಹಂಚುವಂತಹ ಹಬ್ಬ ಅಂತ. ಹಾಗಾಗಿ ಇವತ್ತು ಕ್ರಿಸ್ಮಸ್ ದಿನ ನಾವೇನು ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ರೆ, ಕ್ರಿಸ್ಮಸ್ ಅಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ನಮ್ಮ ಫ್ರೆಂಡ್ಸ್ ಯಾರಾದ್ರಿದ್ದವರು ಕೇಕ್ ತಂದು ಕೊಡುವಂಥದ್ದು, ಸ್ವೀಟ್ಸ್ ತಂದು ಕೊಡುವಂಥದ್ದು, ಕ್ರಿಸ್ಮಸ್ ಕೇಕ್ ಅದೆಲ್ಲ ಸ್ಪೆಷಲ್ ಕೂಡ. ಸೊ ಇವತ್ತು ನಾವು ಇಲ್ಲಿ ಕೇಕ್ ಪ್ರಿಪೇರ್ ಮಾಡ್ತಾ ಇದ್ದೇವೆ. ಕೇಕ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಪ್ರಿಪೇರ್ ಮಾಡೋಕ್ಕಾಗುತ್ತಾ? ಖಂಡಿತವಾಗ್ಲೂ ನಾನು ಕೇಕ್ ಪ್ರಿಪೇರ್ ಮಾಡಿದ್ರೆ ಅದು ಇನ್ನೇನೋ ಆಗುತ್ತೆ. ಹಾಗಾಗಿ ಪರ್ಫೆಕ್ಟ್ ಆಗಿ ಕೇಕ್ ಮಾಡೋರನ್ನ ನಾನು ಇವತ್ತು ಕರ್ಕೊಂಡು ಬಂದಿದ್ದೇನೆ. ರಮ್ಯಾ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನ ನಿಮ್ಗೆ ಪರಿಚಯ ಮಾಡ್ಕೊಳ್ತೇನೆ. ಎಸ್, ವೆಲ್ಕಮ್ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ನಿಮ್ಮ ಪರಿಚಯ ನೀವೇ ಮಾಡ್ಕೊಂಡ್ರೆ ಒಳ್ಳೇದು, ಯಾಕಂತ ಹೇಳಿದ್ರೆ ಹೋಮ್ ಬೇಕ್ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ಸೊ ನೀವು ಏನ್ ಮಾಡ್ತಿದ್ದೀರಾ, ಹೇಗೆ ಕೆಲಸ ಮಾಡ್ತಾ ಇದ್ದೀರಾ? ಒಂದು ನಾನು ಆಕ್ಚುಲಿ ಹೋಮ್ ಬೇಕರ್. ಓಕೆ. ಆಲ್ಮೋಸ್ಟ್ 8 years ಇಂದ ಹೋಮ್ ಬೇಕಿಂಗ್ ಮಾಡ್ತಾ ಇದ್ದೇನೆ. ಓಕೆ. ಸೊ ಆ ಸ್ಪೆಷಾಲಿಟಿ ಏನಂದ್ರೆ, ನಾವು ಈಗ ಸ್ಪೆಷಲ್ ಆಗಿ ವೀಟ್ ಮತ್ತೆ ಜಾಗರಿ ರಿಲೇಟೆಡ್ ಬ್ರೌನೀಸ್, ಕೇಕ್ಸ್ ಅದೆಲ್ಲ ಸ್ಪೆಷಲ್ ಆಗಿ ಸ್ಟಾರ್ಟ್ ಮಾಡಿದ್ದೇವೆ. ಓಕೆ. ಸೊ ಇದು ನಿಮ್ಗೆ ಹ್ಯಾಬಿಟ್ ಆಗಿ ಶುರು ಆಯ್ತಾ? ಇದು ಜಸ್ಟ್ ನನ್ನ ಪ್ಯಾಷನ್. ಆಕ್ಚುಲಿ ಬೈ ಪ್ರೊಫೆಷನ್ ಐ ಆಮ್ ಎಂಜಿನಿಯರ್. ಓಕೆ. ಸೊ ಬಟ್ ಬಿಕಾಸ್ ಆಫ್ಟರ್ ಡೆಲಿವರಿ ನಂದು ಟ್ವಿನ್ಸ್ ಆಗಿತ್ತು. ಓಕೆ. ಸೊ ಡ್ಯೂರಿಂಗ್ ದಟ್ ಟೈಮ್ ನಾನು ಬೆಡ್ ರೆಸ್ಟ್ ಅಲ್ಲಿ ಇದೆ. ಓಕೆ. ಸೊ ಇದೆಲ್ಲ ಪ್ರೊಫೆಷನಲ್ ಜಾಬ್ ಬಿಟ್ಟು ನಾನು ಇರಬೇಕಾಗಿತ್ತು 1-2 years. ಸೊ ಇನ್ ಬಿಟ್ವೀನ್ ದ್ಯಾಟ್ ಐ ಥಾಟ್ ಐ ಗೆಟ್ ಇನ್ ಟಚ್ ವಿತ್ ಮೈ ಪ್ಯಾಷನ್. ಸೊ ಅಲ್ಲಿ ಅಂದ್ರೆ ನಾನು ಬೇಕಿಂಗ್ ಮಾಡ್ತಾ ಇದ್ದೆ ಆಲ್ಮೋಸ್ಟ್ 2005 ಇಂದ ಬೇಕಿಂಗ್ ಮಾಡ್ತಾ ಇದ್ದೆ. ಬಟ್ ಆಕ್ಚುಯಲ್ ಒಂದು ಪ್ರೊಫೆಷನಲ್ ಲೆವೆಲ್ಗೆ ಬರಲಿಲ್ಲ. ಸೊ ಆಫ್ಟರ್ ಡೆಲಿವರಿ ಆಲ್ಮೋಸ್ಟ್ 2 years ಇದ್ದಾಗ ನಾನು ಇದೆ ಅಂತ ಕ್ಲಾಸಸ್ ಜಾಯ್ನ್ ಆಗಿದೆ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಎಸ್, ವೆರಿ ನೈಸ್, ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಜರ್ನಿ. ಸೊ ಇವತ್ತು ನಮಗೋಸ್ಕರ ಏನ್ ಮಾಡ್ತಾ ಇದ್ದೀರಾ? ಇವತ್ತು ಪ್ಲಮ್ ಕೇಕ್ ಮಾಡ್ತಾ ಇದ್ದೇನೆ. ಓಕೆ. ಟ್ರೆಡಿಷನಲ್ ಆಗಿದ್ದ ಪ್ಲಮ್ ಕೇಕ್. ಸೊ ತುಂಬಾ ಸಿಂಪಲ್ ಆಗಿ ಇದನ್ನೆಲ್ಲ ಹೇಳ್ಕೊಡ್ತೇನೆ. ಎಸ್, ನೀವು ಹೇಳ್ಕೊಟ್ಟ ನಂತರ ನಾವೆಲ್ಲರೂ ಮಾಡ್ಬೋದು ಅಲ್ವಾ? ಹೌದು, ಡೆಫಿನೆಟ್ ಆಗಿ. ಓಕೆ. ಸೊ ಶುರು ಮಾಡಿ. ಆದ್ರೆ ತುಂಬಾ ಟೈಮ್ ಅಂಡ್ ಪೇಷನ್ಸ್ ಬೇಕು ಇದಕ್ಕೆ. ಸೊ ಬೇಕಿಂಗ್ ಟೈಮ್, ಸೋಕಿಂಗ್ ಟೈಮ್ ಅದೆಲ್ಲ ಬೇಕು. ದಿಸ್ ಇಸ್ ಅಥೆಂಟಿಕ್ ಒರಿಜಿನಲ್. ಓಕೆ. ದ ಓಲ್ಡರ್ ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು. ಓಕೆ, ಫೈನ್. ಎಸ್. ಸೊ ನೀವು ಕೇಕ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಕೇಕ್ ಅನ್ನು ನೋಡಿದ ತಕ್ಷಣ ವಾವ್ ಸೂಪರ್ ಅಂತ ಹೇಳ್ತೇವೆ. ಬಟ್ ಅದ್ರಲ್ಲಿ ಏನು ಇಂಗ್ರೀಡಿಯೆಂಟ್ ಹಾಕಿರ್ತಾರೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಸೊ ಇವತ್ತು ಕೇಕ್ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ಇದು ಇಲ್ಲಿ ಇಟ್ಟಿದ್ದೇನೆ. ಇದು ಶುಗರ್. ಓಕೆ. ಕ್ಯಾಸ್ಟರ್ ಶುಗರ್, ತುಂಬಾ ಫೈನ್ ಇದೆ ಶುಗರ್ ಯೂಸ್ ಮಾಡ್ಬೋದು. ಓಕೆ. ಮತ್ತೆ ಇದು ಸೋಕ್ಡ್ ಡ್ರೈ ಫ್ರೂಟ್ಸ್ ಅಂದ್ರೆ ನಾವು ಬ್ಲ್ಯಾಕ್ ರೆಸಿನ್, ವೈಟ್ ರೆಸಿನ್, ಸುಲ್ತಾನ ಮತ್ತೆ ಏಪ್ರಿಕಾಟ್ಸ್ ನಮ್ಮ ಬಜೆಟ್ ಹೇಗಿದೆ ಅದರ ಮೇಲೆ ಯೂಸ್ ಮಾಡ್ಬೋದು. ಅಂದ್ರೆ ಏಪ್ರಿಕಾಟ್ಸ್ ಎಲ್ಲ ಕಾಸ್ಟ್ಲಿ. ಏಪ್ರಿಕಾಟ್ಸ್, ಬ್ಲೂಬೆರಿ, ಕ್ರಾನ್ಬೆರಿ ಅದೆಲ್ಲ ಯೂಸ್ ಮಾಡ್ಬೋದು. ಓಕೆ. ಸೊ ಬಟ್ ನಮ್ಮ ಕಸ್ಟಮರ್ಸ್ಗೆ ಯಾವ ತರ ಅವರಿಗೆ ಬೇಕು ಬಜೆಟ್. ಸೊ ರಿಚ್ ಪ್ಲಮ್ ಕೇಕ್ ಆದ್ರೆ ಅದೆಲ್ಲ ಯೂಸ್ ಮಾಡ್ತೇವೆ. ಏಪ್ರಿಕಾಟ್, ಎಂತ ಬ್ಲೂಬೆರಿ ಅದೆಲ್ಲ. ಓಕೆ. ಸೊ ಅದರ್ವೈಸ್ ಜಸ್ಟ್ ಇದು ಗ್ರೇಪ್ಸ್ ಮತ್ತೆ ಟೂಟಿ ಫ್ರೂಟಿ ಅದೆಲ್ಲ ಸೋಕ್ ಮಾಡಿ ಇಡಬೇಕು. ಸೋಕ್ ಮಾಡೋದಂದ್ರೆ ನಾವು ಇದು ಆಪ್ಷನ್ ಯೂಸ್ ಮಾಡೋದು, ಆರೆಂಜ್ ಜ್ಯೂಸ್, ಗ್ರೇಪ್ ಜ್ಯೂಸ್. ಓಕೆ. ಇಲ್ಲದ್ರೆ ಇದು ರಮ್. ದೋಸ್ ವಾಂಟ್ ಆಲ್ಕೋಹಾಲಿಕ್ ಟೈಪ್, ಸೊ ಅವರಿಗೆ ರಮ್ ಯೂಸ್ ಮಾಡ್ಬೋದು. ರಮ್ ಅಲ್ಲಿ ಸೋಕ್ ಮಾಡಿ ಇಡಬೇಕು. ಸೋಕ್ ಮಾಡಿ ಆಲ್ಮೋಸ್ಟ್ ರಮ್ ಯೂಸ್ ಮಾಡೋದಾದ್ರೆ ಆಲ್ಮೋಸ್ಟ್ 1 year ಕೂಡ ಸೋಕ್ ಮಾಡಿ ಇಡ್ಬೋದು. ಸೊ ಅದು ಒರಿಜಿನಲ್, ಅದು ಫ್ಲೇವರ್ಸ್ ಎಲ್ಲ ಬಂದ್ಬಿಡುತ್ತೆ. ಓಕೆ. ಸೊ ಇದು ಗ್ರೇಪ್ ಜ್ಯೂಸ್ ಆದ್ರೆ ಓವರ್ ನೈಟ್, ಅಟ್ಲೀಸ್ಟ್ ಗ್ರೇಪ್ ಜ್ಯೂಸ್, ಆರೆಂಜ್ ಜ್ಯೂಸ್ ಆದ್ರೆ ಓವರ್ ನೈಟ್ ಸೋಕ್ ಮಾಡಿ ಈಗ ಇದು ಡ್ರೈನ್ ಮಾಡಿ ಇಡಬೇಕು. ಓಕೆ. ಸೊ ಇದು ಡ್ರೈ ಫ್ರೂಟ್ಸ್ ಆಯ್ತು. ಮತ್ತೆ ಇದು ನಟ್ಸ್, ಚಾಪ್ ನಟ್ಸ್. ಓಕೆ. ಎನಿಥಿಂಗ್ ಯು ಕ್ಯಾನ್ ಯೂಸ್. ಕ್ಯಾಶ್ಯೂ, ಬಾದಾಮ್, ವಾಲ್ನಟ್ಸ್ ನಮ್ಮ ಬಜೆಟ್ ಹೇಗಿದೆ ಅದರ ಮೇಲೆ ಯೂಸ್ ಮಾಡ್ಬೋದು. ವಾಲ್ನಟ್ಸ್ ಬೇರೆ ಹೈ ಕಾಸಿಗೆ ತಕ್ಕ ಇದು. ಮತ್ತೆ ಇದೆಲ್ಲ ಜಸ್ಟ್ ಫಾರ್ ಗಾರ್ನಿಶಿಂಗ್. ಮತ್ತೆ ಇಲ್ಲಿ ಸ್ಪೈಸಸ್ ನಾನು ಸಿನಮನ್, ನಟ್ಮೆಗ್ ಮತ್ತೆ ಕ್ಲೋವ್ಸ್ ಮತ್ತೆ ಜಿಂಜರ್ ಪೌಡರ್. ಓಕೆ. ಇದೆಲ್ಲ ಆ್ಯಡ್ ಮಾಡಿದ್ದೇನೆ. ಮತ್ತೆ 2 eggs, ಇದು ಜಸ್ಟ್ ಚೆರಿ ಫಾರ್ ಗಾರ್ನಿಶಿಂಗ್. ಮತ್ತೆ ಇದು ಕ್ಯಾರಮೆಲ್ ಸಿರಪ್. ಓಕೆ. ಸೊ ಕ್ಯಾರಮೆಲ್ ಸಿರಪ್ ಮಾಡೋದು ಆ್ಯಕ್ಚುಲಿ ಒಂದು ಸ್ವಲ್ಪ ಎಂತ you need to take a lot of precaution when you do that. Okay. ಅದು
ಸೊ ಅಂದ್ರೆ ಐ ವಿಲ್ ಟೆಲ್ ಯು ಅದ್ರ ಲಾಸ್ಟಿಗೆ ಹೇಳ್ಬೋದು ನಾನು ರೆಸಿಪಿ ಏನಂತ. ಓಕೆ ಫೈನ್. ಸೊ ಯು ಕ್ಯಾನ್ ಮೇಕ್ ಇಟ್ ಹೆಡ್ ಅಂಡ್ ಕೀಪ್. ಓಕೆ ಫೈನ್. ಸೊ ಅದು ಶುಗರ್ ಮತ್ತೆ ವಾಟರ್ ಹೀಟ್ ಮಾಡಿ ಅದು ಮಾಡೋದು. ಓಕೆ. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಯಾಕಂದ್ರೆ ಅದು ಹೀಟ್ ಅಲ್ಲಿ ಮಾಡುವಾಗ ತುಂಬಾ ಸ್ಪ್ಲಾಶ್ ಆಗ್ತದೆ. ಸೊ ಸರ್ಟನ್ ಪ್ರಿಕಾಷನ್ಸ್ ಆರ್ ನೀಡೆಡ್ ಅದನ್ನ ಮಾಡುವಾಗ. ಸೊ ಮತ್ತೆ ಇದು ವೆನಿಲಾ ಎಸೆನ್ಸ್ ಇದೆ. ಸೊ ಮೇನ್ ಇಂಗ್ರೀಡಿಯೆಂಟ್ ಬಟರ್. ಓಕೆ. ಬಟರ್ ಇದೆ, ಮತ್ತೆ ಇದು ಮೈದಾ. ಓಕೆ. ಮೈದಾ ಮತ್ತೆ ಪಿಂಚ್ ಆಫ್ ಸಾಲ್ಟ್. ಓಕೆ. ಸೊ ಅಷ್ಟ ಇಂಗ್ರೀಡಿಯೆಂಟ್ಸ್. ಇದು ಫಸ್ಟಿಗೆ ಇದೊಂದು ಟಿನ್, ನಾವೀಗ ಮಾಡೋದು ಇಂಗ್ರೀಡಿಯೆಂಟ್ಸ್ ನಾನೊಂದು 1/2 kg ಪ್ಲಮ್ ಕೇಕಿಗೆ ತಗೊಂಡಿದ್ದೆ. ಸೊ ಇದು ಟಿನ್ ಫಸ್ಟ್ ಇದು ಎಂತ ಗ್ರೀಸ್ ಮಾಡಿ ಮೈದಾ ಹಾಕಿಡ್ಬೋದು, ಆರ್ ವಾಟ್ ಯು ಕಾಲ್ ಮೈದಾ ಹಾಕಿ ಡಸ್ಟ್ ಮಾಡಬೇಕು, ಆರ್ ಯು ಕ್ಯಾನ್ ಆಲ್ಸೋ ಪುಟ್ ದ ಪಾರ್ಚ್ಮೆಂಟ್ ಪೇಪರ್. ಸೊ ಎನಿ ಮೆಥಡ್ ಯು ಕ್ಯಾನ್ ಯೂಸ್. ಸೊ ಇದೊಂದು ರೆಡಿ ಮಾಡಿಡಬೇಕು. ಮತ್ತು ಇದು ಮೈದಾ, ಈ ಎಲ್ಲ ಫಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಬೇಕು. ಓಕೆ. ಫಸ್ಟ್ ಇದು ಮೈದಾ ಉಂಟಲ್ಲ, ಮೈದಾಗೆ ಸಾಲ್ಟ್ 1 pinch ಆಫ್ ಸಾಲ್ಟ್ ಹಾಕಿದ್ದೇನೆ. ಮತ್ತೆ ನೆಕ್ಸ್ಟ್ ಇದು ಸ್ಪೈಸಸ್ ಆ್ಯಡ್ ಮಾಡುವ. ಮತ್ತೆ ಬೇಕಿಂಗ್ ಪೌಡರ್ ಆಲ್ರೆಡಿ ಆ್ಯಡ್ ಮಾಡಿದ್ದೇನೆ. ಬೇಕಿಂಗ್ ಪೌಡರ್ 1/2 teaspoon. ಓಕೆ. ಸೊ ಅದು ಆಲ್ರೆಡಿ ಆ್ಯಡ್ ಮಾಡಿದ್ದೇನೆ. ನಾವೀಗ ಇದು ಡ್ರೈ ಇಂಗ್ರೀಡಿಯೆಂಟ್ಸ್ ಅನ್ನು ಸಿಫ್ಟ್ ಮಾಡಬೇಕು. ಸೊ ದಿಸ್ ವಿಲ್ ಇಂದ ಮಿಕ್ಸ್ ಮಾಡ್ತದೆ. ಸೊ ಮಿಕ್ಸ್ ಮಾಡಿ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡ್ತದೆ. ಏನಾದರೂ ಇದು ನಮ್ಮ ಇಂಥ ಪೌಡರ್ ಇದೆ ಅಲ್ಲ, ಪೌಡರ್ದು ಬಿಗ್ ಪಾರ್ಟಿಕಲ್ಸ್ ಇದ್ರೆ ಅದೆಲ್ಲ ರಿಮೂವ್ ಮಾಡಬೇಕು. ಓಕೆ. ಆಲ್ಮೋಸ್ಟ್ 1-2-3 ಟೈಮ್ಸ್ ಮಾಡಿದ್ರೆ ಎಲ್ಲ ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗ್ತದೆ. ಓಕೆ. ಸೊ ಇದು ದೊಡ್ಡ ಪಾರ್ಟಿಕಲ್ಸ್ ಎಲ್ಲ ಸೈಡಲ್ಲಿ ಇಡಬೇಕು. ಸೊ ಮೇನ್ ಈಗ ನಮ್ಮ ಬಟರ್. ಈಗ ಬಟರ್ ಆಲ್ಮೋಸ್ಟ್ 125 ಗ್ರಾಮ್ ಬಟರ್ ಇದೆ. ಈಗ ಬಟರ್ ಅನ್ನು ನಾವು ವಿಸ್ಕ್ ಮಾಡಬೇಕು. ಓಕೆ, ಹ್ಯಾಂಡ್ ಬೀಟರಲ್ಲಿ. ಇದು ಹೀಗೆ ಪೇಲ್ ಎಲ್ಲೋ ಬರಬೇಕು ಕಲರ್. ನೆಕ್ಸ್ಟ್ ಅದು ಶುಗರ್ ಕೊಡ್ತೀರಾ? ಎಸ್. ಈ ರೀತಿ ಶುಗರ್ ಕೂಡ ಆ್ಯಡ್ ಮಾಡಬೇಕು. ಓಕೆ. ನೆಕ್ಸ್ಟ್ ಆ್ಯಡ್ ಎಗ್ಸ್ ಪಾಸ್ ಮಾಡ್ತೀರಾ? ಆ್ಯಡ್ ಮಾಡ್ತೀರಾ? 1 at a time. Only 1? ಹಾಂ. ಯಾ. Thank you. ಈಗ ಇದು ಮೇಲೆದ ಐಟಮ್ಸ್ ಎಲ್ಲ ಅಂದರೆ ಕ್ಲಿಯರ್ ಆಗೋದಿಲ್ಲಲ್ಲ. ಓಕೆ. ಸ್ವಲ್ಪ ಸ್ಪ್ಯಾಟ್ಯುಲಲ್ಲಿ ಹೀಗೆ ಕೆಳಗೆ ತರಬೇಕು.
ಈಗ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್, 1 ಅಲ್ಲ ಹಾಫ್. ಸೊ ಈಗ ನೀವು ಕೇಕ್ ಮಾಡ್ತೀರಾ ಅಂತ ನಿಮ್ಮ ಮಕ್ಳಿಗೂ ಗೊತ್ತಿರುತ್ತೆ, ಎಷ್ಟು ಡಿಮಾಂಡ್ ಮಾಡ್ತಾರೆ, ಯಾವಾಗ್ಲೂ ಕೇಕ್ ಮಾಡಿ ಕೊಡಿ ಅಂತ ಪ್ರತಿ ಆರ್ಡರ್ ಮಾಡುವಾಗ ಅವರಿಗೆ ಮಾಡಿ ಇಡ್ಬೇಕು. ಎಲ್ಲಾನ ಟೇಸ್ಟ್ ಮಾಡ್ತಾರೆ ಹಾಗಾದ್ರೆ. ಇಲ್ಲದ್ರೆ ನಾನು ಆರ್ಡರ್ ಆಗಿ ಕಳಿಸುವಾಗಿಲ್ಲ, ಅವ್ರಿಗೆ ಇಡ್ಬೇಕಾಗ್ತದೆ. ಈಗ ವೆನಿಲಾ ಎಸೆನ್ಸ್ ಆಡ್ ಮಾಡಿದ್ದೇನೆ. ಈಗ ನೆಕ್ಸ್ಟ್ ಇದು ಕ್ಯಾರಮೆಲ್ ಸಿರಪ್. ಓಕೆ, ಫುಲ್ ಆಡ್ ಮಾಡಿ. ಫುಲ್ ಆಡ್ ಮಾಡಿ. ಇದು ತುಂಬಾ ವಿಪ್ ಮಾಡೋದು ಬೇಡ, ಮಿನಿಮಮ್ ಓಕೆ ರಿಕ್ವೈರ್ಡ್. ಓಕೆ, ಜಸ್ಟ್ ಅದು ಮಿಕ್ಸ್ ಆಗುವಷ್ಟು. ಹಾ, ಆಮೇಲೆ ಈಗ ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡುವ. ಓಕೆ. ನಿಮ್ಮ ಮನೆಯಲ್ಲಿ ನೀವು ಮಾಡುವಂತ ಯಾವ ಕೇಕ್ ಎಲ್ರಿಗೂ ತುಂಬಾ ಇಷ್ಟ? ನಂದು ಚಾಕ್ಲೇಟ್ ಟ್ರಫಲ್, ಮತ್ತೆ ಈಗ ವೀಟ್ ಜಾಗ್ರಿ ಬ್ರೌನಿ ಬಂದಿದೆ. ಓಕೆ, ಸೊ ಅದು ತುಂಬಾ ಡಿಮಾಂಡ್ ಅಲ್ಲಿ ಇದೆ. ಸೊ ಕ್ರಿಸ್ಮಸ್ ಟೈಮ್ ಅಲ್ಲಿ ನೀವು ಕೂಡ ಬಿಸಿ ಇರೋದಿಲ್ವಾ? ಅದೇ busy ಶೇಷ ಬೇಕ್ಸ್ ಇರುತ್ತೆ, ಅದರಲ್ಲಿ ವರ್ಕ್ ಇರುತ್ತೆ. ಸೊ ಎಷ್ಟು ಆರ್ಡರ್ಸ್ ಇದೆ? ಆಕ್ಚುಲಿ ನಾನು ಈ ಟೈಮಲ್ಲಿ ವೆಕೇಶನ್ ಅಲ್ಲಿ ಹೋಗ್ತಾ ಇದ್ದೇನೆ, ಸೊ ಹಾಗಾಗಿ ಜಾಸ್ತಿ ತಗೊಳ್ಳಿಲ್ಲ. ಓಕೆ, ಇಲ್ಲಾಂದ್ರೆ ಬ್ರೌನೀಸ್ ಎಲ್ಲ ತುಂಬಾ ಡಿಮಾಂಡ್ ಇದೆ. ಓಕೆ. ಈಗ ನಮ್ಮ ಇದು ಡ್ರೈ ಫ್ರೂಟ್ಸ್ ಇತ್ತಲ್ಲ, ಹಾ. ಡ್ರೈ ಫ್ರೂಟ್ಸ್ ಎಲ್ಲ ಆಡ್ ಮಾಡುವ. ಇದು ಡ್ರೈ ಫ್ರೂಟ್ಸ್ ಜ್ಯೂಸ್ ಏನಾದ್ರೂ ಇದ್ರೆ ಅದು ಫಸ್ಟ್ ಸ್ಟ್ರೈನ್ ಮಾಡ್ಬೇಕು, ಲಿಕ್ವಿಡ್ ಇರಬಾರ್ದು. okay. ಇದು ಆಲ್ಮೋಸ್ಟ್ ಡ್ರೈ ಇದೆ ನೋಡಿ. ಹೌದು. ಸೊ ಇದು ಇದು ಮತ್ತೆ ಚಾಪ್ ನಟ್ಸ್ ಇತ್ತಲ್ಲ, ಹಾ, ಇದೆಲ್ಲ ಈಗ ಮಿಕ್ಸ್ ಮಾಡ್ಬೇಕು. ಓಕೆ. ಆಲ್ಮೋಸ್ಟ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಓಕೆ, ಯಾಕಿದ್ರೆ ಲಿಟಲ್ ಸ್ವಲ್ಪ ಅಟ್ ಅ ಟೈಮ್ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಇದರಲ್ಲಿ ವಾಲ್ನಟ್ಸ್ ಎಲ್ಲ ಆಡ್ ಮಾಡ್ಬೋದು. ವಾಲ್ನಟ್ಸ್, ಆಲ್ಮಂಡ್ಸ್, ಓಕೆ. ಕ್ಯಾಶು, ಏನೇನೆಲ್ಲ ನಟ್ಸ್ ನಿಮ್ಗೆ ಬೇಕು. ಅಂದ್ರೆ ಕೆಲವರು ತುಂಬಾ ಇದು ಪ್ರಿಫರ್ ಮಾಡ್ತಾರೆ, ತುಂಬಾ ನಟ್ಸ್ ಅಂಡ್ ಡ್ರೈ ಫ್ರೂಟ್ಸ್. ಹೌದು ಹೌದು. ಇನ್ ಕೆಲವರು ಜಾಸ್ತಿ ಡ್ರೈ ಫ್ರೂಟ್ಸ್ ಎಲ್ಲ ಬೇಡ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಎಂತ ಅವ್ರಿಗೆ ಯಾವ ಹೇಗ್ ಟೈಪ್ ಬೇಕು ಬೇಕು ಹಾಗೆ ಮಾಡಿದ್ರೆ ಮಾಡಿ ಕೇಳೋದು. ರಿಚ್ ಡ್ರೈ ಫ್ರೂಟ್ಸ್, ರಿಚ್ ಪ್ಲಮ್ ಕೇಕ್ ಅಂದಿರ್ತದೆ, ಅದರಲ್ಲಿ ಎಲ್ಲ ಅಂದ್ರೆ ಜಾಸ್ತಿ ಡ್ರೈ ಫ್ರೂಟ್ಸ್, ನಟ್ಸ್, ಮತ್ತೆಲ್ಲ ಇದು ಕಾಸ್ಟ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇರ್ತದೆ, ಓಕೆ, ಅದೆಲ್ಲ ಹೋಗಿ. ಇರುತ್ತೆ. ಸೊ ನಮ್ದು ಬ್ಯಾಟರ್ ರೆಡಿ ಆಗಿದೆ. ಓಕೆ, ಈಗ ಇದು ಮಾಡಿದ ಫಸ್ಟ್ ಅದು ನಮ್ಮ OTG ಪ್ರೀ ಹೀಟ್ ಮಾಡಬೇಕು. ಪ್ರೀ ಹೀಟ್ ಅಟ್ 140 ಡಿಗ್ರಿ. ಓಕೆ, ಓಕೆ. ಈಗ OTG ಅನ್ನು 140 ಡಿಗ್ರಿ ಓಕೆ, ಹೀಗೆ ಪ್ರೀ ಹೀಟ್ ಮಾಡಬೇಕು. ಬೋತ್ ರಾಡ್ಸ್ ಆನ್ ಮಾಡಿ. ಇದು ಆಲ್ವೇಸ್ ಇದು ಅವನ್ ಟೆಂಪ್ರೇಚರ್ ಯೂಸ್ ಮಾಡಿದ್ರೆ ಒಳ್ಳೇದಾಗ್ತದೆ. ಅದು ನಮ್ಮ ಎಷ್ಟು ಟೆಂಪ್ರೇಚರ್ ಆಕ್ಚುಲಿ ಸೆಟ್ ಮಾಡಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಓಕೆ. ಸೊ ಇದು ಪ್ರೀ ಹೀಟ್ ಆಗಿ ಅದು ಟೆಂಪ್ರೇಚರ್ ರೀಚ್ ಆದಾಗ ಆಮೇಲೆ ನಾವು ಇದು ಆಕ್ಚುಲಿ ಸ್ಟಾರ್ಟ್ ಮಾಡುವಾಗ ಮಾಡಬೇಕಿತ್ತು ಪ್ರೀ ಹೀಟ್. ಸೊ ಪ್ರೀ ಹೀಟ್ ಮಾಡಿ ಇಡಬೇಕು. ಆಮೇಲೆ ನಮ್ಮ ಬ್ಯಾಟರ್ ರೆಡಿ ಆದಾಗ ಅದರೊಳಗೆ ಇಡ್ಲಿಕ್ಕೆ ಆಗ್ತದೆ. ಎಸ್. ಸೊ ನಮ್ಮ ಬ್ಯಾಟರನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡುವ. ಇದರಲ್ಲೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇರ್ತದಲ್ಲ, ಸೊ ಹಾಗಾಗಿ ತುಂಬ ಟೈಮ್
ಸ್ಲೋ ಹೀಟ್ ಟೆಂಪ್ರೇಚರ್ ಲೋ ಮಾಡಿ ಜಾಸ್ತಿ ಟೈಮ್ ಇಡಬೇಕಾಗ್ತದೆ ಇದನ್ನು. ಓಕೆ. ಅದೆಲ್ಲ ಕುಕ್ ಆಗಬೇಕಲ್ಲ, ಇಲ್ಲಾಂದ್ರೆ ಮಧ್ಯದಲ್ಲೆಲ್ಲ ಕುಕ್ ಆಗೋದಿಲ್ಲ ಅದು. ಸೊ ಪ್ಲಮ್ ಕೇಕ್ ಇದು ಒಂದೇ ಒಂದು ಟೂ ಲಾಂಗ್ ಟೈಮ್ ಬೇಕಿಂಗ್. ಇದೆಲ್ಲ ಇದಕ್ಕೆ ಹಾಕಿ ಸ್ವಲ್ಪ ಫ್ಲಾಟ್ ಮಾಡಬೇಕು. ಆಮೇಲೆ ವಿ ಕ್ಯಾನ್ ಗಾರ್ನಿಶ್ ವಿತ್ ಆಲ್ ದ ಡ್ರೈ ಫ್ರೂಟ್ಸ್, ಓಕೆ, ನಟ್ಸ್ ಅಂಡ್ ಆಲ್. ಇದೆಲ್ಲ ಚಾಪ್ ಮಾಡಿ ಹಾಕಿದ್ರೆ ಒಳ್ಳೇದು. ಓಕೆ. ಸೊ ನಮ್ಮ ಬ್ಯಾಟರ್ ರೆಡಿ ಇದೆ. ಈಗ ಡೈರೆಕ್ಟ್ ಆಗಿ OTGಯಲ್ಲಿ ಇಡ್ಬೇಕು. ಇಟ್ ಆಲ್ಮೋಸ್ಟ್ 1 hour 20 minutes ಆಗಿ ಆಗ್ತದೆ. ಓಕೆ. ದ ಬೇಕಿಂಗ್. ಓಕೆ. ಸೊ ಓಕೆ, ಇದು ಆಲ್ಮೋಸ್ಟ್ ಟೆಂಪರೇಚರ್ ರೀಚ್ ಆಗಿದೆ. ಓಕೆ. ಈಗ ಇದನ್ನು ಇಟ್ಬಿಡುವ. ಸೊ ಆಲ್ಮೋಸ್ಟ್ 1 hour ವರೆಗೆ ವೇಟ್ ಮಾಡಬೇಕು. ಆಫ್ಟರ್ 1 hour ನಾವು ಒಂದು ಟೂತ್ ಪಿಕ್ ಅನ್ನು ಹಾಕಿ ಟೆಸ್ಟ್ ಮಾಡಬೇಕು. ಓಕೆ. ಆವಾಗ ನಮಗೆ ಗೊತ್ತಾಗ್ತದೆ. ಇದೀಗ ನಮ್ಮ ಪ್ಲಮ್ ಕೇಕ್ ರೆಡಿ ಆಗಿದೆ. ಇದನ್ನು ಡಿಮೋಲ್ಡ್ ಮಾಡುವ. ಇದನ್ನು ಕಟ್ ಮಾಡಿ ಕೇಳ್ತೀರಲ್ಲ. ಎಸ್, ಕೇಕ್ ರೆಡಿ ಆಗಿದೆ. ಆಗ ಹೇಗಿತ್ತು, ಈಗ ಹೇಗಾಗಿದೆ, ಜೊತೆಗೆ ಸ್ಮೆಲ್ ಇದೆಲ್ಲ ಅರೋಮ, ಅಪ್ಪ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ತಿನ್ಬೇಕು ಅನ್ನಿಸ್ತಾ ಇದೆ. ಸೊ ನೀವೆಲ್ಲ ಕ್ರಿಸ್ಮಸ್ ಟೈಮಲ್ಲಿ ಕೇಕ್ ತಿಂದಿರ್ತೀರಾ. ತಿನ್ನದವರು ಇದನ್ನು ನೋಡಿ ಆದರೂ ಹೊಟ್ಟೆ ತುಂಬಿಸ್ಕೊಳ್ಳಿ. ನಾನಂತೂ ತಿಂತೇನೆ. ಸೊ ಹೇಗಿದೆ ಅಂತ ನಾನು ಕೂಡ ನಿಮಗೆ ಹೇಳ್ತೇನೆ. ಸೊ ಮ್ಯಾಮ್, ನೀವು ಕೂಡ ಟೇಸ್ಟ್ ಮಾಡಿ. ಶೋರ್. ಸೂಪರ್ ಆಗಿದೆ. ನಂಗಂತ ಅನ್ನಿಸ್ತಾ ಇಲ್ಲ ಇದು ಮನೇಲಿ ಮಾಡಿದ್ದು ಅಂತ. ಏನೋ ಮ್ಯಾಜಿಕ್ ಆ್ಯಡ್ ಮಾಡಿದ್ದಾರೆ ಅಂತ ಅನಿಸ್ತದೆ, ಅಷ್ಟು ಚೆನ್ನಾಗಿದೆ. ತುಂಬ 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 ಚೆನ್ನಾಗಿದೆ. ನಂಗಂತೂ ತುಂಬ ಇಷ್ಟ ಆಯಿತು. ಸೊ ಮ್ಯಾಮ್, ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಟೇಸ್ಟನ್ನು. ನನಗಂತೂ ತುಂಬ ತುಂಬ ಖುಷಿ ಆಯಿತು. ಟೇಸ್ಟ್ ಕೂಡ ಅಷ್ಟೇ ಇಷ್ಟ ಆಯಿತು. ಸೊ ಯಾವಾಗಲೂ ನಾವು ಕ್ರೀಮ್ ಕೇಕ್ ಇಷ್ಟಪಡ್ತೇವೆ, ಬೇರೆ ಏನಾದರೂ ಇಷ್ಟಪಡ್ತೇವೆ. ಈ ಕೇಕಿಗೆ ಸ್ವಲ್ಪ ಹೋಗೋದು ಕಮ್ಮಿ. ಸೊ ಬೋರಿಂಗ್ ಇರುತ್ತೆ ಅಂತ. ಬಟ್ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಜಸ್ಟ್ ಲವ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಬೇಕ್ಸ್ ಬಗ್ಗೆ ಹೇಳಿ ಮ್ಯಾಮ್. ಸೊ ನಾನೀಗ ಕೇಕ್ ಬಗ್ಗೆ ಇಷ್ಟೆಲ್ಲ ಇಂಟ್ರೊಡಕ್ಷನ್ ಕೊಟ್ಟು ಎಲ್ಲರೂ ನಿಮ್ಮ ಕೈಯಿಂದ ಕೇಕ್ ತಿನ್ನಬೇಕು ಅಂತ ಆಸೆ ಪಡ್ತಾರೆ. ಸೊ ನಿಮ್ಮ ಬೇಕ್ ಬಗ್ಗೆ ಹೇಳಿ. ಸೊ ನಾವು ಶೇಷಾ ಬೇಕ್ಸ್ ಅಂತ, ನಾವು ಯೂಶ್ವಲಿ ಎಲ್ಲ ಕೇಕ್ಸ್ ಫಾರ್ ಬರ್ಡೇ ಪಾರ್ಟೀಸ್, ವೆಡ್ಡಿಂಗ್ಸ್, ಅದೆಲ್ಲ ಥೀಮ್ ಬೇಸ್ಡ್ ಕೇಕ್ಸ್ ಎಲ್ಲ ಮಾಡ್ತೇವೆ. ಅಪಾರ್ಟ್ ಫ್ರಮ್ ದ್ಯಾಟ್ ಕುಕೀಸ್, ಬ್ರೌನೀಸ್ ಮತ್ತು ಕೇಕ್ ಪಾಪ್ಸ್ ಅದೆಲ್ಲ ಮಾಡ್ತೇವೆ. ಸೊ ಎನಿ ಕೈಂಡ್ ಆಫ್ ಕೇಕ್ಸ್ ಕಸ್ಟಮೈಸ್ಡ್ ಅಂಥದ್ದೆಲ್ಲ ಮಾಡ್ತೇವೆ. ಇದು ನಮ್ಮ ಓಲ್ಡ್ ಪ್ಯಾಂಪ್ಲೆಟ್ ಆ್ಯಕ್ಚುಲಿ. ಶೇಷಾ ಬೇಕ್ಸ್ ಆ್ಯಂಡ್ ಚಾಕ್ಲೇಟ್ಸ್ ಕೂಡ ಮಾಡ್ತೇವೆ. ಪ್ಲಮ್ ಕೇಕ್ಸ್. ಎಷ್ಟು ವರ್ಷದಿಂದ ಇದನ್ನ ಸ್ಟಾರ್ಟ್ ಮಾಡಿದ್ರಿ? ಇದು ಇಲ್ಲಿ ಮ್ಯಾಂಗ್ಳೂರ್, ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಇದ್ದೆ. ಬ್ಯಾಂಗ್ಳೂರಿಂದ ಅಲ್ಲಿ ಕ್ಲಾಸಸ್ ಎಲ್ಲ ಅಟೆಂಡ್ ಆಗಿ ಈಗ ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಟ್ರಾನ್ಸ್ಫರ್ ಆಗಿ ಇಲ್ಲಿ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ 2014 ಇಂದ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ 8 years ಆಯಿತು. ಓಕೆ. ಸೊ ಆರ್ಡರ್ಸ್ ಎಲ್ಲ ಹೇಗೆ ತಗೊಳ್ತಾ ಇದ್ದೀರಿ?
ಆರ್ಡರ್ಸ್ ಅದೇ ಕಾಲ್ ಮಾಡ್ತಾರೆ ವಾಟ್ಸಪ್ ಥ್ರೂ. ಓಕೆ ನನ್ನ ಫೇಸ್ಬುಕ್ ಅಲ್ಲಿ ಪೇಜ್ ಇದೆ, ಓಕೆ ಶೇಷ ಬೇಕ್ಸ್ ಅಂತ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ಓಕೆ ರಮ್ಯಾ_ ಶೇಷ ಬೇಕ್ಸ್ ಅಂತ. ಓಕೆ ಸೊ ಅದರಲ್ಲೆಲ್ಲ ನಾನು ಮಾಡಿದ್ದೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಓಕೆ ಸೊ ಅದೆಲ್ಲ ನೋಡಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ಇವರ ಫೇಸ್ಬುಕ್ ಪೇಜ್ ಹಾಗೂ ಇನ್ಸ್ಟಾಗ್ರಾಮ್ನ ಅಕೌಂಟ್ ಅನ್ನು ನಾವು ಅದರ ಡೀಟೇಲ್ಸ್ ಅನ್ನು ನಾವು ಇಲ್ಲಿ ಹಾಕ್ತೇವೆ. ಸೊ ನೀವು ನೋಡಿ ಅದ್ರ ಜೊತೆಗೆ ಇಂಥ ಕೇಕ್ ಬೇಕು ಅಂತ ಹೇಳಿದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀರಲ್ಲ ಮೇಡಮ್? ಶೋರ್. ಎಸ್, ಎಗ್ ಅಂಡ್ ಎಗ್ಲೆಸ್ ಕೂಡ ಮಾಡ್ತೇವೆ. ಸೊ ನಾವು ಈಗ 2 ಫ್ರಿಡ್ಜ್ ಸಪರೇಟ್ ಆಗಿ ಇಟ್ಟಿದ್ದೇವೆ. ಸೊ ದಿಸ್ ಇಸ್ ಓನ್ಲಿ ಫಾರ್ ಬೇಕಿಂಗ್ ಅಂಡ್ ಅದು ಜಸ್ಟ್ ಫಾರ್ ಮೈ ರೆಗ್ಯುಲರ್ ಕುಕಿಂಗ್. ಸೊ ಎಗ್ಲೆಸ್ ನವರಿಗೆ ಸ್ವಲ್ಪ ಅವ್ರದ್ದು ಪ್ರೈವಸಿ, ಅವ್ರಿಗೆ ನಾನ್ ವೆಜ್ ಇದಾಗಬಾರ್ದು ಅಂತ ಸೊ ಸಪರೇಟ್ ಆಗಿ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೇವೆ. ಸೊ ನಮ್ಮ OTGs ಎಲ್ಲ ಇದೆ. ಇದು ಆಲ್ಮೋಸ್ಟ್ 2005 ಇಂದ ನಾನು ಮೈಕ್ರೋವೇವ್ ಯೂಸ್ ಮಾಡ್ತಾ ಇದ್ದೇನೆ. ಓಕೆ. ಸೊ ಆಲ್ಮೋಸ್ಟ್ ಆವಾಗದಿಂದ ನನ್ನ ಪ್ಯಾಷನ್ ಸ್ಟಾರ್ಟ್ ಆಗಿದೆ, ಸಿನ್ಸ್ ಐ ಫಸ್ಟ್ ಗಾಟ್ ದಟ್ oven. ಓಕೆ. So but that time I was working. Okay. So I couldn't concentrate more on baking. So then ಈಗ ಜಾಬ್ ಬಿಟ್ಟಾದ್ಮೇಲೆ ಫುಲ್ ಟೈಮ್ ಪ್ಯಾಷನ್. ಮತ್ತೆ ಇದು ಮಕ್ಕಳದು ಡೆಲಿವರಿ ಅದೆಲ್ಲ ಆಯ್ತಲ್ಲ, ಸೊ ಎಲ್ಲ ಬ್ರೇಕ್ ಆಯ್ತು. ಮತ್ತೆ ಅಂದ್ರೆ 2 years I went for the baking class. ಓಕೆ. ಸೊ ನಮ್ಮ ಸುಭಾಷಿನಿ ರಾಮ್ ಸಿಂಗ್ ಅಂತ ಇದ್ದಾರೆ ಚೆನ್ನೈಯಲ್ಲಿ, ಲೀಡಿಂಗ್ ಕೇಕ್ ಆರ್ಟಿಸ್ಟ್. ಓಕೆ. ಸೊ ಅವರ ಸ್ಟೂಡೆಂಟ್ ಬ್ಯಾಂಗ್ಳೂರಲ್ಲಿ ಇದ್ರು. ಸೊ ಅವರ ಹೋಗಿ ಅವರ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ದೆ. ಮತ್ತೆ ರೆಗ್ಯುಲರ್ ಆಗಿ ಇದು ನಮ್ಮ ಹೋಮ್ ಬೇಕರ್ಸ್ ಇದು ಇರ್ತದೆ, ಮೀಟ್ಸ್, ಹೋಮ್ ಬೇಕರ್ ಮೀಟ್ ಇವೆಂಟ್ಸ್ ಎಲ್ಲ. ಸೊ ಅದೇ ಅಟೆಂಡ್ ಮಾಡ್ತಾ ಇದ್ದೆ. ಓಕೆ. ಸೊ ಹಾಗಾಗಿ ಓವರ್ ಆಲ್ ಲರ್ನಿಂಗ್ ಪ್ರೊಸೆಸ್ ಅಲ್ಲಿ ಈಗ ಬೇಕಿಂಗ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದೇನೆ. ಈಗ ಲಾಸ್ಟ್ ಅಂದ್ರೆ ಜಾಸ್ತಿ ಟೈಮ್ ಇರಲ್ಲ, ಸೊ ವೆಕೇಶನ್ ಅಲ್ಲಿ ಲಾಸ್ಟ್ ಟೈಮ್ ಕಿಡ್ಸ್ ಬೇಕಿಂಗ್ ಕ್ಲಾಸ್ ಎಲ್ಲ ತಗೊಂಡಿದ್ದೇನೆ. ಓಕೆ. ಎಸ್. ಸೊ ಇವತ್ತು ನಿಮಗೆ ಹೇಗೆ ಅನಿಸ್ತು? ನಾವು ಕ್ರಿಸ್ಮಸ್ಗೆ ನಿಮ್ಮನ್ನು ಹುಡುಕೊಂಡು ಬಂದ್ವಿ, ನೀವು ಕೇಕ್ ಮಾಡಿಕೊಟ್ರೆ ನಿಮ್ಗೆ ಹೇಗೆ ಅನಿಸ್ತು? ತುಂಬಾ ಒಳ್ಳೇದಾಯ್ತು. ನನಗೆ ಒಂದು ಚಾನ್ಸ್ ಕೊಟ್ಟದಕ್ಕೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಗೂ ಕೂಡ ಹ್ಯಾಪಿ ಕ್ರಿಸ್ಮಸ್. ಸೊ ಇದೇ ರೀತಿ ಕೇಕ್ ಆರ್ಡರ್ಸ್ ತುಂಬಾ ಬರ್ತಾ ಹೋಗ್ಲಿ. ಥ್ಯಾಂಕ್ ಯು ಮ್ಯಾಮ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ. ಸೊ ಇವತ್ತು ಕ್ರಿಸ್ಮಸ್ ದಿನ ನಾನಂತೂ ಕೇಕ್ ತಿಂದೆ. ಸೊ ಕೇಕ್ ಅಂತ ಹೇಳಿದ್ರೆ ಬರೀ ಕೇಕ್ ಅಲ್ಲ, ಸೂಪರ್ ಆಗಿರುವಂತ ಕೇಕ್ ತಿಂದೆ. ಸೊ ಇದೇ ಖುಷಿಯಲ್ಲಿ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದಾನೆ. ಸೊ ಕ್ರಿಸ್ಮಸ್ನ ಖುಷಿಯನ್ನ ಎಲ್ಲರಿಗೂ ಹಂಚಿ ಅಂತ ಹೇಳ್ತಾ, ಎಲ್ಲರಿಗೂ ಸ್ಪಂದನ ವಾಹಿನಿಯನ್ನ ವೀಕ್ಷಿಸ್ತಾ ಇರುವಂತಹ ನಾಡಿನ ಸಮಸ್ತ ಜನತೆಗೆ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಟಾಟಾ ಬಾಯ್, ನಮಸ್ಕಾರ.